ರಾಜ್ಯಪಾಲರ ಬಗ್ಗೆ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪ ಹೊತ್ತಿರುವ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ವಿರುದ್ಧ ಪ್ರಕರಣ ದಾಖಲಿಸಲು ಬಿಜೆಪಿ ಯುವ ಮೋರ್ಚಾ ಪೊಲೀಸರಿಗೆ 24 ಗಂಟೆಗಳ ಗಡುವು ನೀಡಿದೆ. ಎಫ್ಐಆರ್ ದಾಖಲಿಸಬೇಕು ಅಂತ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಇಂದು ಬರ್ಕೆ ಪೊಲೀಸ್ ಠಾಣೆಗೆ ತೆರಳಿ ಆಗ್ರಹಿಸಿದರು. ಎಸಿಪಿ ಪ್ರತಾಪ್ ಸಿಂಹ ತೋರಟ್ ಅವರ ಜತೆ ಮೋರ್ಚಾ ಪದಾಧಿಕಾರಿಗಳು ಚರ್ಚಿಸಿದರು. ಪೊಲೀಸರು ಇನ್ನೂ ಕೂಡ ಕಾನೂನು ಅಭಿಪ್ರಾಯ ಪಡೆಯಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಗಡುವು ನೀಡಿದ್ದೇವೆ ಅಂತ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ತಿಳಿಸಿದ್ದಾರೆ. ಸೋಮವಾರ ಲಾಲ್ಬಾಗ್ನಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಎದುರು ಕಾಂಗ್ರೆಸ್ ವತಿಯಿಂದ ನಡೆದ ಪ್ರತಿಭಟನೆಯ ವೇಳೆ ಐವನ್ ಡಿಸೋಜಾ ಅವರು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಯುವ ಮೋರ್ಚಾ ಆರೋಪಿಸಿದೆ. ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗಾದ್ರೆ ಅದು ಯಾವ ಕಾನೂನು ಸರ್? ಇದು ಫಾರೆಸ್ಟ್ ಇದ್ದ ವಿಷಯ ಅಲ್ಲ. ಇವತ್ತು ಪೊಲೀಸ್ ಇಲಾಖೆಯವರು ನಮಗೆ ಕರೆ ಮಾಡಿ ಒಂದು ಆಶ್ವಾಸನೆಯನ್ನು ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ನಾವು ನಮ್ಮ ಕಾರ್ಯಕರ್ತರನ್ನು ಬಿಟ್ಟು ಪ್ರಮುಖರು ಮಾತ್ರ ಸ್ಟೇಷನಿಗೆ ಬಂದಿದ್ವಿ. ಇಲ್ಲಿ ಬಂದು ನಮ್ಮ ACP ಅವರನ್ನು ನಾವು ಪ್ರಶ್ನೆ ಮಾಡಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು 48 ಗಂಟೆಗಳ ಕಾಲ ಆಗಿದೆ. ಯಾರಾದರೂ ಸಾಮಾನ್ಯ ವ್ಯಕ್ತಿ ಇಂಥ ಒಂದು ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟರೆ ಪೊಲೀಸ್ ಇಲಾಖೆ ಇದೇ ರೀತಿ 48 ಗಂಟೆ ಒಂದು ಕೇಸನ್ನು ದಾಖಲಿಸಿ ತೆಗೊಳ್ತಾರೆ ಅಂತ ಕೇಳಿದ್ದಕ್ಕೆ ಲೀಗಲ್ ಒಪಿನಿಯನ್ ತೆಗೋತಾ ಇದ್ದೀವಿ. ಅದೇ ಮಾತನ್ನು ಪುನರಪ್ಪಿ ಅವರು ಹೇಳ್ತಾ ಇದ್ದಾರೆ. ನಾವು ಪೊಲೀಸ್ ಇಲಾಖೆಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಇವತ್ತು ಇವರು ಏನು ಈ ಡಿಲೇ ಟ್ಯಾಕ್ಟಿಕ್ಸ್ ಏನಿದೆ, ಒಂದು ಮಾತಿದೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಬಹಳ ಬೇಜಾರು ತರುವಂಥ ಒಂದು ಸಂಗತಿ. ಇವತ್ತು ಜನರಿಗೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಪೊಲೀಸ್ ಇಲಾಖೆಯ ನಿರ್ಮಾಣವಾಗಿದೆ. ಕಾಂಗ್ರೆಸ್ನ ಏಜೆಂಟರ ಥರ, ಕಾಂಗ್ರೆಸ್ನ ಕೈಗೊಂಬೆ ಥರ ಇವತ್ತು ಪೊಲೀಸ್ ಇಲಾಖೆ ಆಡ್ತಾ ಇದೆ. ನಾವು ಪೊಲೀಸ್ ಇಲಾಖೆಗೆ ಇನ್ನೂ 24 ಗಂಟೆಗಳ ಗಡಿಯನ್ನು ಕೊಟ್ಟಿದ್ದೇವೆ. 24 ಗಂಟೆ ಒಳಗೆ ಐವನ್ ಡಿಸೋಜಾ ಅವರ ಮೇಲೆ ಕೇಸನ್ನು ಪೊಲೀಸ್ ಇಲಾಖೆ ದಾಖಲು ಮಾಡಬೇಕು. ಇಲ್ಲಾಂದರೆ ಯಾವುದೇ ಮಾತಿಗೆ ನಾವು ಪೊಲೀಸ್ ಇಲಾಖೆ ನಾವು ಬಗ್ಗುವಂಥ ಕೆಲಸ ಮಾಡೋದಿಲ್ಲ. ನಾವು ನಾಳೆ ಸಾಯಂಕಾಲದೊಳಗೆ ಕೇಸ್ ರಿಜಿಸ್ಟರ್ ಆಗೋದಿಲ್ಲ. ದೊಡ್ಡ ಮಟ್ಟದ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ.